ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ತುಳುನಾಡಿನ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಕುಡುಮ ಕ್ಷೇತ್ರವೆಂದೇ ಕರೆಯಲ್ಪಡುತ್ತಿದ್ದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ನಿತ್ಯ ಅನ್ನದಾನದ ಮೂಲಕ ಹಸಿದು ಬಂದ ಭಕ್ತರ ಹಸಿವು ನೀಗಿಸುವ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಸ್ವಾಮಿ ಮಂಜುನಾಥೇಶ್ವರ ನೆಲೆ ನಿಂತ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನೆಲ್ಯಾಡಿ ಬೀಡಿನಲ್ಲಿ ಭೀಮಣ್ಣ ಪೆರ್ಗಡೆ ಹಾಗೂ ಅಮ್ಮು ಬಳ್ಳಾಲ್ತಿ ದಂಪತಿಗಳು ವಾಸ ಮಾಡುತ್ತಿರುತ್ತಾರೆ. ಸತ್ಯ ಶೋಧನೆಗಾಗಿ ಭೂಲೋಕಕ್ಕೆ ಇಳಿದು ಬಂದ 4 ಜನ ದೈವಗಳಾದ ಕಾಲರಾಹು, ಕಲರ್ಕಾಯಿ, ಕುಮಾರಸ್ವಾಮಿ ಹಾಗೂ ಕನ್ಯಾಕುಮಾರಿ ಎನ್ನುವ ದೈವಗಳು ದಾನ ಧರ್ಮಕ್ಕೆ ಹೆಸರಾದ ಭೀಮಣ್ಣ ಪೆರ್ಗಡೆಯವರಲ್ಲಿದ್ದ ಸತ್ಯ ಧರ್ಮ ನಿಷ್ಠೆಯನ್ನು ಕಂಡು ರಾತ್ರಿ ಅವರ ಕನಸಿನಲ್ಲಿ ಬಂದು ಅವರ ಗ್ರಹದಲ್ಲಿ ನೆಲೆಸುವುದಾಗಿ ಹೇಳುತ್ತಾರೆ. ಅದರಂತೆ ಭೀಮಣ್ಣ ಪೆರ್ಗಡೆಯವರು ಆ ದೈವಗಳಿಗೆ ದೇವಾಲಯ ಕಟ್ಟಿಸುತ್ತಾರೆ. ಕೆಲವು ದಿನ ಕಳೆದ ನಂತರ ಮಂಜುನಾಥ ಸ್ವಾಮಿಯ ಶಿವಲಿಂಗವನ್ನು ಪ್ರತಿಷ್ಠಾಪಿಸುವಂತೆ ಆ ದೈವಗಳು ಭೀಮಣ್ಣ ಪೆರ್ಗಡೆಯವರಿಗೆ ಸಲಹೆ ನೀಡುತ್ತಾರೆ. ಶಿವಲಿಂಗ ತರಲು ಯೋಗ್ಯ ವ್ಯಕ್ತಿ ಯಾರೆಂದು ಕೇಳಿದಾಗ ಆ ದೈವಗಳು ತಮ್ಮ ಪ್ರತಿನಿಧಿಯಾಗಿ ಪಾರ್ವತಿ ದೇವಿಯ ಅಪ್ಪಣೆ ಪಡೆದು ಭೂಲೋಕಕ್ಕೆ ಇಳಿದು ಬಂದಿರುವ ಅಣ್ಣಪ್ಪ ಸ್ವಾಮಿಯನ್ನು ಕದ್ರಿಯಲ್ಲಿರುವ ಶಿವಲಿಂಗವನ್ನು ತರುವಂತೆ ಕಳುಹಿಸುತ್ತಾರೆ. ಅಣ್ಣಪ್ಪ ಸ್ವಾಮಿ ಅಲ್ಲಿಂದ ಕದ್ರಿಗೆ ತೆರಳಿ ಶಿವಲಿಂಗವನ್ನು ತಂದು ಪ್ರತಿಷ್ಠಾಪಿಸಿದ್ದಾರೆಂದು ಧರ್ಮಗ್ರಂಥಗಳು ನಮಗೆ ತಿಳಿಸುತ್ತವೆ. ಈ ರೀತಿಯಾಗಿ ಮಂಜುನಾಥೇಶ್ವರ ಸ್ವಾಮಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ನೆಲೆ ನಿಲ್ಲುತ್ತಾರೆ. ಈ ದೇವಾಲಯದ ಆಡಳಿತ ಜೈನ ಸಮುದಾಯದವರಿಂದ ನಡೆಸಲ್ಪಡುತ್ತಿದ್ದರೂ ಇಲ್ಲಿನ ಪೂಜಾ ವಿಧಾನಗಳು ಬ್ರಾಹ್ಮಣ ವರ್ಗದವರಿಂದಲೇ ನಡೆಯುತ್ತಿದೆ. ಇಲ್ಲಿಗೆ ಬರುವ ಭಕ್ತರ ಮನದ ಕೋರಿಕೆಯನ್ನು ಈಡೇರಿಸುವ ಶ್ರೀ ಮಂಜುನಾಥ ಸ್ವಾಮಿ ಎಲ್ಲರನ್ನೂ ಆಶೀರ್ವಾದಿಸಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ. ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.